ಕುಂಭಮೇಳದಲ್ಲಿ ತನ್ನ ಸೆಳೆಗಣ್ಣುಗಳಿಂದ ಸುದ್ದಿಯಾದ ಮೊನಾಲಿಸಾ ಬೋನ್ಸ್ಲೆ ಈಗ ನಾಗಮ್ಮ ಚಲನಚಿತ್ರದ ಮೂಲಕ ಮಲಯಾಳಂ ಚಿತ್ರರಂಗಕ್ಕೆ ಬರುತ್ತಿದ್ದಾರೆ. ನಾಗಮ್ಮ ಮಲಯಾಳಂ ಚಿತ್ರದ ಮುಹೂರ್ತ ನಡೆದಿದ್ದು, ಆರಂಭದ ಪೂಜೆಯಲ್ಲಿ ನಟಿ ಮೊನಾಲಿಸಾ, ನಾಯಕ ನಟ ಕೈಲಾಸ್ ಹಾಗೂ ನಿರ್ಮಾಪಕ ಸಿಪಿ ಮಲಯಲ್ ಮೊದಲಾದವರು ಭಾಗವಹಿಸಿದ್ರು. ಸೆಪ್ಟೆಂಬರ್ನಲ್ಲಿ ನಾಗಮ್ಮ ಚಿತ್ರೀಕರಣ ಆರಂಭವಾಗುವುದಾಗಿ ಚಿತ್ರತಂಡ ತಿಳಿಸಿದೆ. ಅವರು ನಟಿಸುತ್ತಿರುವ ದ ಮಣಿಪುರ್ ಡೈರಿ ಹಿಂದಿ ಚಿತ್ರದ ಚಿತ್ರೀಕರಣ ಕುಂಟುತ್ತಾ ಸಾಗಿದೆ. ಅದರ ನಡುವೆ ಸಭೆ ಸಮಾರಂಭಗಳಲ್ಲಿ ಮಿಂಚುತ್ತಿರುವ ಮೊನಾಲಿಸಾ ರೀಲ್ ರಾಣಿಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ. ಮಲಯಾಳಂ ಚಿತ್ರವನ್ನ ಇದೇ ವರ್ಷಾಂತ್ಯದಲ್ಲಿ ಬಿಡುಗಡೆ ಮಾಡುವ ಯೋಜನೆಯನ್ನ ಸಹ ನಿರ್ಮಾಪಕ ಸಿಪಿ ಮಲಯಲ್ ತಿಳಿಸಿದ್ದಾರೆ. ಸದ್ಯ ಚಿತ್ರದ ಇತರ ಜವಾಬ್ದಾರಿ ನಿಭಾಯಿಸುವವರ ಆಯ್ಕೆ ನಡೆದಿದೆ. Volkswagen Mangalore, Airport Road, Yeyadi, Mangalore. Volkswagen.